ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ವಿವಿಧ ವಿವಿಗಳ ಮೂಲಕ ಶಿಕ್ಷಣ ಪಡೆದ ವೈದ್ಯಕೀಯ ಇಂಜಿನಿಯರಿಂಗ್ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ಶನಿವಾರ ಪುತ್ತಿಗೆ ವನಜಾಕ್ಷಿ ಶ್ರೀಪತಿ ಭಟ್ ಬಯಲು ರಂಗಮಂಟಪದಲ್ಲಿ ನಡೆಯಿತು. ಒಟ್ಟು 5264 ವಿದ್ಯಾರ್ಥಿಗಳಿಗೆ ವರ್ಣರಂಜಿತ ಸಮಾರಂಭದಲ್ಲಿ ಪದವಿಯನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ 151 ರ್ಯಾಂಕ್ ವಿಜೇತರಿಗೆ ಪದವಿಯನ್ನು ಪ್ರದಾನ ಮಾಡಿದರು. ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ನಿವೃತ್ತ ಉಪಕುಲಪತಿ ಡಾಕ್ಟರ್ ರಮಾನಂದ ಶೆಟ್ಟಿಯವರು ರಾಜೀವ್ ಗಾಂಧಿ ಆರೋಗ್ಯ ವಿವಿಯ 1069 ವಿದ್ಯಾರ್ಥಿಗಳಿಗೆ, ಡಾಕ್ಟರ್ ಚಂದ್ರಶೇಖರ ಶೆಟ್ಟಿಯವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯ 1131 ವಿದ್ಯಾರ್ಥಿಗಳಿಗೆ ಹಾಗೂ ಜಾನಪದ ವಿವಿಯ ನಿವೃತ್ತ ಉಪಕುಲಪತಿ ಡಾಕ್ಟರ್ ಚಿನ್ನಪ್ಪ ಗೌಡ ಅವರು ಮಂಗಳೂರು ವಿವಿಯ 3064 ಪದವಿ ಸ್ನಾತಕೋತ್ತರ ಪದವೀಧರರಿಗೆ ಪದವಿ ಪ್ರಮಾಣ ಪತ್ರವನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್, ಬದುಕಿನಲ್ಲಿ ಏನನ್ನಾದರೂ ಸಾಧಿಸುವ ಛಲವನ್ನು ವಿದ್ಯಾರ್ಥಿ ದೆಸೆಯಲ್ಲಿಯೇ ಮೈಗೂಡಿಸಿಕೊಳ್ಳಬೇಕು. ಆ ಗುರಿ ತಲುಪಲು ನಿರಂತರ ಪರಿಶ್ರಮ ಬದ್ಧತೆಯನ್ನು ಹೊಂದಿರಬೇಕು. ಜೀವನದಲ್ಲಿ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವಾಗ ಉತ್ತಮ ಪ್ರಜ್ಞೆಯೂ ಇರಬೇಕು. ಗಳಿಸಿದ ಸಂಪತ್ತಿನಲ್ಲಿ ಸ್ವಲ್ಪ ಅಂಶವನ್ನಾದರೂ ಸಮಾಜಕ್ಕೆ ಸಮರ್ಪಿಸುವ ಮನೋಭಾವನೆಯೂ ಇರಬೇಕು ಅಂತ ಹೇಳಿದರು. ಜೊತೆಗೆ ಕಲಾಂ ಅವರ ಬದುಕಿನ ಸಾಧನೆಯನ್ನ ವಿದ್ಯಾರ್ಥಿಗಳ ಮುಂದೆ ತೆರೆದಿಟ್ಟರು. The underlying rationale is to make the student learn and experiment their learning and skills before they excel in the real life challenging situations. I am proud to say that Dr. Alvas Education Foundation under the chairmanship of Dr. Mohan Alva has tremendous achievements in the field of education and sports. Actually today I was reading a newspaper, Kannada newspaper, and I was happy to see that Alvas College ge 26 rank. And today morning I was in a convocation function at Mangalore University. I was a chief guest, and I was happy to see that at least 2 students from Alvas got gold medal today, right? So give him a big applause. I wish to congratulate everyone for the same and hope that the institution achieves far more great heights. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ, ತಮ್ಮ ಶಿಕ್ಷಣ ಸಂಸ್ಥೆ ಕೇವಲ ಸಿರಿವಂತರನ್ನ ಗುರಿಯಾಗಿಸಿ ಶಿಕ್ಷಣ ನೀಡುವ ಬದಲು ಮಧ್ಯಮ ಕೆಳ ಮಧ್ಯಮ ವರ್ಗದವರಿಗೂ ಶಿಕ್ಷಣ ನೀಡಬೇಕೆಂಬ ಧ್ಯೇಯದೊಂದಿಗೆ ಸ್ಥಾಪನೆಗೊಂಡಿದ್ದು, ಕಳೆದ 25 ವರ್ಷಗಳಲ್ಲಿ ಇದಕ್ಕೆ ಬದ್ಧವಾಗಿ ಕೆಲಸವನ್ನ ಮಾಡ್ತಾ ಇದೆ. ಅವಕಾಶ ವಂಚಿತ ಪ್ರತಿಭಾವಂತರಿಗೆ ಕ್ರೀಡೆ, ಸಾಂಸ್ಕೃತಿಕ ರಂಗದ ಸಾಧಕರಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಇಂತಹ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿ ದೇಶಕ್ಕೆ ಗೌರವವನ್ನು ತರ್ತಾ ಇರುವುದು ಸಂತಸವನ್ನ ಉಂಟು ಮಾಡಿದೆ ಎಂದರು. ಸುಮಾರು 20,000ಗೂ ಬಿಕ್ಕಿದಂತ ವಿದ್ಯಾರ್ಥಿಗಳು ಇದ್ದುಕೊಂಡು ಅದು 3 ಯೂನಿವರ್ಸಿಟಿಯ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ, ಮಂಗಳೂರು ಯೂನಿವರ್ಸಿಟಿಯ ಮತ್ತು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯ ಒಟ್ಟಿಗೆ ಪದವಿ ಪೂರ್ವ ಕಾಲೇಜು ಮತ್ತು ನಮ್ಮ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ನಡೀತಾ ಇರುವುದನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಪ್ರಾರಂಭ ಮಾಡುವಾಗ ಬಹಳ ಮುಖ್ಯವಾದಂತಹ ಧ್ಯೇಯಗಳನ್ನು ಇಟ್ಟುಕೊಂಡಿದ್ದೆವು. ಒಂದು, ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡಬೇಕಾದ್ದು ನಮ್ಮ ಧರ್ಮ. ಈ ದೃಷ್ಟಿಯಲ್ಲಿ ನಾವು ಈ ಕಾಲವನ್ನು ಅರ್ಥ ಮಾಡಿಕೊಂಡು ಎಂದೂ ಸವಕಲು ನಾಣ್ಯ ಆಗದೆ ಚಲಾವಣೆಯಲ್ಲಿದ್ದಂತಹ ನಾಣ್ಯವಾಗಿ ನಾವು ಇರಬೇಕು ಅಂತ ತೀರ್ಮಾನ ಮಾಡಿ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸವನ್ನು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ ಎಂಬ ಒಂದು ಬಲ ನಮಗೆ ಇದೆ. ಇದರ ಜೊತೆ ಬಹಳ ಮುಖ್ಯವಾಗಿ 3 ಉದ್ದೇಶವನ್ನು ಇಟ್ಟುಕೊಂಡೆವು. ಈ ವಿದ್ಯಾಸಂಸ್ಥೆ ಎಂದೂ ಸಿರಿವಂತರ ವಿದ್ಯಾಸಂಸ್ಥೆ ಆಗಬಾರದು. ಇದು ಕೇವಲ ಸಂಪತ್ತಿದ್ದವರಿಗೆ ಮಾತ್ರ ಆಶ್ರಯ ಕೊಡುವುದಲ್ಲ, ಬಹಳ ಮುಖ್ಯವಾಗಿ ಮಧ್ಯಮ ವರ್ಗದವರು ಮತ್ತು ಆರ್ಥಿಕ ಕಷ್ಟದಲ್ಲಿದ್ದವರಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು ಎಂಬ ಕೇವಲ ಮಾತನ್ನು ಹೇಳಿದಲ್ಲ, ಅದನ್ನು ಅಕ್ಷರಸ್ಥ ನಮ್ಮ 25 ವರ್ಷದ ಕಾಲದಲ್ಲಿ ಹಂತವಾಗಿ ಮಾಡಿಕೊಂಡು ಬಂದೆವು. ಆಳ್ವಾಸ್ನ ವಿವಿಧ ಕಾಲೇಜುಗಳ ಪ್ರಿನ್ಸಿಪಾಲರು ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು.